ಶಾಲಾ ವಿದ್ಯಾರ್ಥಿಗಳ ಕಲಿಕೆಯ ಭಾಗವಾಗಿ ಕೇರಳ ಸರ್ಕಾರದ ನೂತನ ಶೈಲಿಯ ಪ್ರತಿಭಾ ಸಂದರ್ಶನದ ಭಾಗವಾಗಿ ಸ್ಥಳೀಯ ಮಂಜೇಶ್ವರದ ಎಸ್ಎಟಿ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ಗೇರುಕಟ್ಟೆಯ ನಿವಾಸಿಯು ಪ್ರಸಿದ್ಧ ಪ್ರಾಚ್ಯ ವಸ್ತು ಸಂಗ್ರಹಕಾರರು ಕೃಷಿ ಔಷಧಿಯ ಗಿಡ ತರಕಾರಿ ಕೃಷಿಕರೂ ಆದ ಶ್ರೀರಾಮಕೃಷ್ಣ ಆಚಾರ್ಯ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಸಂದರ್ಶಿಸಿ ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದರು. ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಮಾಹಿತಿಯನ್ನ ಸಂಗ್ರಹಿಸಲು ಆಯಾ ಶಾಲೆಯ ವ್ಯಾಪ್ತಿಗೊಳಪಟ್ಟ ಕೆಲ ಪ್ರತಿಭೆಗಳ ಮನೆ ಸಂದರ್ಶನ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅವರ ಅನುಭವದ ಮಾಹಿತಿಯನ್ನ ಸಂಗ್ರಹಿಸಿ ತಮ್ಮ ಕಲಿಕೆಯೊಂದಿಗೆ ಅಳವಡಿಸಿದಂತಹ ನೂತನ ಕ್ರಮ ಇದೀಗ ಕೇರಳದ ಎಲ್ಲ ಶಾಲೆಗಳಲ್ಲೂ ಆರಂಭಗೊಂಡಿದೆ. ಸಂದರ್ಶನದ ವಿದ್ಯಾರ್ಥಿಗಳ ಜೊತೆಯಾಗಿ ಸಮಾಜ ವಿಜ್ಞಾನಾಧ್ಯಾಪಕ ಜಿ ವೀರೇಶ್ವರ ಭಟ್ ಹಾಗೂ ಕಲಾಧ್ಯಾಪಕ ಜಯಪ್ರಕಾಶ್ ಶೆಟ್ಟಿ ಜೊತೆ ಸೇರಿ ಸಂದರ್ಶನದಲ್ಲೂ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂಥ ಗಣಪ ವಿಜ್ಞಾನಾಶಕನಾದಂಥ ಗಣಪ ನೋಡಿ, ಕೂರ್ಮಾವತಾರವು ಇಲ್ಲಿ ಇರ್ಬೋದಾ ಅಂತ ನನ್ನ ಲೆಕ್ಕ ಆಗಿದೆ. ಅದು ನಾನು ನೋಡಬೇಕಿತ್ತು. ಯಾಕಂದ್ರೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾವತಾರ ಬಗ್ಗೆ ನೀವು ಕೇಳಿದ್ದೀರಿ. ಇದರಲ್ಲಿ ಈಗ ಮತ್ಸ್ಯಾವತಾರದ ಹಾಗೆ ಒಂದು ಮೀನನ್ನು ಮಾಡಿದ್ದಾರೆ. ನೋಡಿದಿರಲ್ಲ, ಇದು ನೋಡಿ ಏನಿದೆ ಹೇಳಿ, ನೋಡಿದಿರ ಇದು ಸಾಮಾನ್ಯ ಶೀಟ್ಗಳನ್ನೆಲ್ಲ ಕೊಡೋದನ್ನು ನೋಡಿದಿರಲ್ಲ ನೀವು. ನೋಡಿ ಇಲ್ಲಿ ಬನ್ನಿ, ಸಂಗೀತ ಉಪಕರಣಗಳು, ಅದೇನದು ಹಾರ್ಮೋನಿಯಂ ನೋಡಿದ್ರಲ್ಲ ನೀವು, ಸರಿಯಲ್ಲ? ಇದು ನಿಮ್ಮ ಮನೆಗಳಲ್ಲಿ ಇವತ್ತು ಇರ್ಬೋದು ಕೆಲವು ವಿಚಾರಗಳನ್ನ. ಇಲ್ಲಿ ನೋಡಿ, ಕೆಲವು ಯಾವ ರೀತಿಯ ಮೂರ್ತಿಗಳನ್ನು ನೀವು ಕಾಣ್ಬೋದು. ಇದು ಇಲ್ಲಿ ನೋಡಿ, ಈ ಭಾಗದಲ್ಲಿ ನೋಡಿ.